ಸದ್ಯ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಅನೇಕ ಜನರ ಕಣ್ಣಲ್ಲಿ ನೀರು ಕೂಡ ತರಿಸ್ತಾ ಇದೆ. ಸಣ್ಣ ಪುಟ್ಟ ನೋವುಗಳಿಂದ ಕುಗ್ಗಿ ಹೋಗುವ ಜನರಿಗೆ ಈ ಪುಟ್ಟ ಬಾಲಕಿ ಸಾಕಷ್ಟು ಪಾಠವನ್ನ ಹೇಳ್ತಾ ಇದ್ದಾಳೆ. ಎರಡೂ ಕೈಗಳಿಲ್ಲದೆ ಪುಟ್ಟ ಹೆಣ್ಣು ಮಗು ತನ್ನ ಮನೆಯ ಹೊಸ್ತಿಲ ಮೇಲೆ ಕುಳಿತು ಸಮಾನ ವಯಸ್ಕರಾದ ಇಬ್ಬರು ಹುಡುಗರು ಆಟವಾಡುವುದನ್ನು ದಿಟ್ಟಿಸ್ತಾ ಇದ್ದಾಳೆ. ಅವಳ ಮುಖದಲ್ಲಿ ಅತೀವ ಸಂತೋಷ, ನಿಷ್ಕಲ್ಮಶವಾದ ಹಿತವಾದ ನಗು. ಗೆಳೆಯರು ಓಡುತ್ತಾ ಒಬ್ಬರನ್ನೊಬ್ಬರು ಹಿಡಿಯುತ್ತಾ ಆಟವಾಡ್ತಾ ಇದ್ರೆ ಈ ಮಗು ಪಾಪ ಅದನ್ನ ಕುಳಿತಲ್ಲೇ ನೋಡಿ ಆನಂದಿಸ್ತಾ ಇದೆ. ಆಕೆಯ ಮುಖದಲ್ಲಿ ಕಿಂಚಿತ್ತು ನೋವು, ಸಂಕಟ ಅಥವಾ ನಿರಾಸೆಯ ನೆರಳು ಕಾಣಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಈ ವಿಡಿಯೋ ಕಂಡು ನೆಟ್ಟಿಗರು ಮರುಗ್ತಾ ಇದ್ದಾರೆ. ಕಮೆಂಟ್ ಬಾಕ್ಸ್ನಲ್ಲಿ ಕಣ್ಣೀರಿನ ಇಮೋಜಿಗಳು ಮತ್ತು ನೋವಿನ ಮಾತುಗಳು ತುಂಬಿ ಹೋಗ್ತಾ ಇವೆ. ಸೈಬರ್ ಲೋಕವನ್ನೇ ಈ ಪುಟ್ಟ ಬಾಲಕಿಯ ನಗು ಕಣ್ಣೀರು ಹಾಕುವಂತೆ ಮಾಡಿದೆ. ಗೆಳೆಯರೊಂದಿಗೆ ಸೇರಿ ಆಟವಾಡಲು ತನ್ನ ದೈಹಿಕ ಸ್ಥಿತಿ ಅನುಮತಿಸ್ತಿದ್ರೂ ಕೂಡ ಆ ಮಗು ಅಷ್ಟೊಂದು ಸುಂದರವಾಗಿ ನಗಲು ಸಾಧ್ಯವಾಗ್ತಾ ಇದೆಯಲ್ವಾ ಎಂದು ಹಲವರು ಆಶ್ಚರ್ಯದೊಂದಿಗೆ ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೃಶ್ಯ ಒಂದೇ ಸಮಯದಲ್ಲಿ ಮನಸ್ಸಿಗೆ ಹಿತವನ್ನು ನೀಡ್ತಾ ಇದೆ, ಜೊತೆಗೆ ಹೃದಯವನ್ನು ಕೂಡ ಹಿಂಡ್ತಾ ಇದೆ. ಯಾವುದೇ ಸವಾಲುಗಳ ನಡುವೆಯೂ ಕೂಡ ಮಕ್ಕಳು ಪ್ರತಿಯೊಂದನ್ನ ಆತ್ಮವಿಶ್ವಾಸದಿಂದ ಮತ್ತು ಸಕಾರಾತ್ಮಕವಾಗಿ ನೋಡುವ ರೀತಿ ಇಲ್ಲಿ ಚರ್ಚೆಯಾಗ್ತಾ ಇದೆ. ತನಗೆ ಮಾಡಲು ಸಾಧ್ಯವಾಗದ ಸಂಗತಿಯನ್ನ ದೊಡ್ಡ ಸಮಸ್ಯೆಯಾಗಿ ನೋಡದೆ ಇತರರು ಮಾಡುವುದನ್ನು ನೋಡಿ ಸಂತೋಷ ಪಡುವ ಆ ಮಗುವಿನ ದೊಡ್ಡ ಮನಸ್ಸಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ಮಗುವಿನ ಸುತ್ತ ಯಾವಾಗಲೂ ಕೂಡ ಸಂತೋಷ, ರಕ್ಷಣೆ ಮತ್ತು ಪ್ರೀತಿ ಇರಲಿ, ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಾರೈಸ್ತಾ ಇದ್ದಾರೆ.